ಪುತ್ತೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮ ಇಂದು ಪುತ್ತೂರು ರೈತ ಸಭಾಭವನ ಮಾರುಕಟ್ಟೆ ಪ್ರಾಂಗಣದಲ್ಲಿ ನಡೆಯಿತು. 35 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣಗೊಂಡ ಗೋದಾಮಿನ ಉದ್ಘಾಟನೆಯನ್ನು ಮೀನುಗಾರಿಕೆ ಹಾಗೂ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದ ಎಸ್ ಅಂಗಾರ ಅವರು ನೆರವೇರಿಸಿದರು ಮತ್ತು 45 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣಗೊಂಡ ಸೋಲಾರ್ ವಿದ್ಯುತ್ ಘಟಕದ ಉದ್ಘಾಟನೆಯನ್ನು ಸಂಸದ ನಳಿನ್ ಕುಮಾರ್ ಕಟೀಲ್ ನೆರವೇರಿಸಿದರು. ಸಭಾಧ್ಯಕ್ಷತೆಯನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಂಜೀವ ಮಠಂದೂರು ವಹಿಸಿದರು. ಕಾರ್ಯಕ್ರಮದಲ್ಲಿ ಎಪಿಎಂಸಿ ಅಧ್ಯಕ್ಷರಾದ ದಿನೇಶ್ ಮೆದು, ನಗರಸಭಾ ಅಧ್ಯಕ್ಷರಾದ ಜೀವಂದರ್ ಜೈನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಒಂದು ಘಟಕವನ್ನು ನಮ್ಮ ಸಚಿವರಾದಂತಹ ಎಸ್ ಅಂಗಾರ ಅವರು ಉದ್ಘಾಟನೆ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ನಮ್ಮ ಸಂಸದರು ನಳಿನ್ ಕುಮಾರ್ ಕಟೀಲ್ ರವರು ಉದ್ಘಾಟನೆ ಮಾಡಬೇಕು ಅಂತ ವಿನಂತಿಸ್ತಾರೆ. ಅವರು ಪರವಾಗಿ ಮಾಡ್ತಾ ಇದ್ದಾರೆ. ಪುತ್ತೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇದರ ವತಿಯಿಂದ ನಡೆಯುತ್ತಿರುವಂತಹ ಈಗಾಗಲೇ ವಿವಿಧ ಕಾಮಗಾರಿಗಳ ಉದ್ಘಾಟನೆಗೊಂಡಿದ್ದು, ಈ ಒಂದು ಚಿಕ್ಕ ಸಭಾ ಕಾರ್ಯಕ್ರಮದಲ್ಲಿ ಈಗಾಗಲೇ ಆಯೋಜನೆಗೊಂಡಿದೆ. ಈ ಒಂದು ಸಮಾರಂಭದ ಗಣ ಅಧ್ಯಕ್ಷತೆಯನ್ನು ನಮ್ಮ ಪುತ್ತೂರಿನ ಶಾಸಕರು, ಅಭಿವೃದ್ಧಿಯ ರೂವಾರಿಗಳು ಆಗಿರತಕ್ಕಂತಹ ಸಂಜೀವ ಮಠಂದೂರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದ ಬಿಜೆಪಿಯ ಅಧ್ಯಕ್ಷರು, ಈ ಭಾಗದ ನಮ್ಮ ಮಂಗಳೂರಿನ ಜನಪ್ರಿಯ ಲೋಕಸಭಾ ಸದಸ್ಯರು ಆಗಿರತಕ್ಕಂತಹ ನಳಿನ್ ಕುಮಾರ್ ಕಟೀಲ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ನಳಿನ್ ಕುಮಾರ್ ಕಟೀಲ್ ರವರಿಗೆ ಕುಲಸೇರೆಯವರು ಹೂ ಕೊಟ್ಟು ಗೌರವಿಸಬೇಕು ಅಂತ ವಿನಂತಿಸ್ತಾರೆ. ನಮ್ಮ ಸಚಿವರಾದಂತಹ ಎಸ್ ಅಂಗಾರ ಅವರಿಗೆ ತ್ರಿವೇಣಿಯವರು ಹೂ ಕೊಟ್ಟು ಗೌರವಿಸಬೇಕು ಅಂತ ವಿನಂತಿಸಿದ್ದಾರೆ. ನಗರಸಭೆಯ ಅಧ್ಯಕ್ಷರಾದಂತಹ ಜೀವಂದರ್ ಜೈನ್ ಅವರಿಗೆ ಕೊರಕಪ್ಪರು ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ಮೂಡದ ಅಧ್ಯಕ್ಷರಾದಂತಹ ನಮ್ಮ ಅಶೋಕ್ ಅವರಿಗೆ ನಮ್ಮ ಮೇಧಪ್ಪರವರು ಹೂವನ್ನು ಕೊಟ್ಟು ಗೌರವಿಸಬೇಕು. ಹಾಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ರಾಧಾಕೃಷ್ಣರವರಿಗೆ ಕುಶಲಪ್ಪ ಅವರು ಹೂವನ್ನು ಕೊಟ್ಟು ಗೌರವಿಸಬೇಕು. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಹರಿಕಾರರು ಕಳೆದ 3 ವರ್ಷಗಳ ಅವಧಿಯಲ್ಲಿ ಪುತ್ತೂರಿನ ಚಿತ್ರಣವನ್ನು ಬದಲಾವಣೆ ಮಾಡಿರತಕ್ಕಂಥ ನಮ್ಮೆಲ್ಲ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಸಂಜೀವ ಮಠಂದೂರವರೇ, ವಿಶೇಷವಾಗಿ ಸಜ್ಜನಿಕೆಯ ರಾಜಕಾರಣಕ್ಕೆ ನಮ್ಮ ರಾಜ್ಯದಲ್ಲೇ ಒಂದು ಅಕ್ಷರವನ್ನು ಬರೆದ ಸರಳತೆಯಿಂದ ಮಂತ್ರಿಯಾದರೂ ಸಮೇತ ತನ್ನ ಸರಳತೆಯಲ್ಲಿ ಜನಾಕರ್ಷಣೆಗೊಂಡು ಇವತ್ತು ಮೀನುಗಾರಿಕಾ ಇಲಾಖೆಯಲ್ಲಿ ಅಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆ ತಂದಿರತಕ್ಕಂಥ ಸಚಿವರಾಗಿರ್ತಕ್ಕಂಥ ಅಂಗಾರ ಅವರೇ, ಪುತ್ತೂರಿನ ನಗರಸಭೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಜೀವಂದರ್ ಜೈನ್ ಅವರೇ, ಪುತ್ತೂರಿನ ಪೂಡಾದ ಅಧ್ಯಕ್ಷ ಆಗಿರ್ತಕ್ಕಂಥ ಶಿಕ್ಷಣ ಅವರೇ, ನಮ್ಮ ಪಾರ್ಟಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಸಹಜ ರಾಧಾಕೃಷ್ಣ ಅವರೇ, ಇಲ್ಲಿಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಮಂಜುನಾಥ್ ಅವರೇ, ಇಲ್ಲಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಮಚಂದ್ರ ಅವರೇ, ಎಲ್ಲ ಹಿರಿಯರೇ, ಬಂಧುಗಳೇ, ಮಾಧ್ಯಮಗಳು, ಪುತ್ತೂರಿನ ಎಪಿಎಂಸಿಯಲ್ಲಿ 2 ಉದ್ಘಾಟನೆಗಳಾಗಿದ್ದಾವೆ. ಒಂದು ಗೋದಾಮಿನ ಉದ್ಘಾಟನೆ, ಇನ್ನೊಂದು ಸೋಲಾರ್ ಉದ್ಘಾಟನೆ. ನಾನು ಇದರ ಅಧ್ಯಕ್ಷ ಆಗಿರ್ತಕ್ಕಂಥ ದಿನೇಶ್ ಮತ್ತು ಅವರ ಇಡೀ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರ ಒಳ್ಳೆಯ ಕಾರ್ಯವನ್ನು ಕನಿಷ್ಠ ಸಮಯದಲ್ಲಿ ಗರಿಷ್ಠವಾಗಿರ್ತಕ್ಕಂಥ ಕಾರ್ಯದ ಸಾಧನೆಯನ್ನು ಮಾಡಿ 2 ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ. ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ರೈತರ ಬಗ್ಗೆ ಆಕ್ಟ್ ತಂದಾಗ, ಹೊಸ ಕಾನೂನು ತಂದಾಗ
ವಿರೋಧ ಪಕ್ಷಗಳು ಮಾರ್ಗದಲ್ಲಿ ನಿಂತು ಬೊಬ್ಬೆ ಮತ್ತು ಗಲಭೆಯನ್ನು ಸೃಷ್ಟಿ ಮಾಡಿದರು. ಅವರೆಲ್ಲರ ಆಶಯ ಏನಿತ್ತು ಅಂತ ಹೇಳಿದ್ರೆ APMC ಬಂದಾಗುತ್ತೆ, APMC ಬಂದಾಗುತ್ತೆ, APMC ಬಂದಾಗುತ್ತೆ. ಯಾವ ಕಾಂಗ್ರೆಸ್ ಆಡಳಿತದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೈತರ ಪರವಾಗಿ ಇರ್ತಕ್ಕಂಥ ನೀತಿಯನ್ನ ಅನುಷ್ಠಾನಗೊಳಿಸ್ತೇವೆ ಅಂತ ಹೇಳಿತ್ತ ಅದೇ ಕಾನೂನನ್ನ ನಮ್ಮ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ತಂದಿತ್ತು. ತಂದ ಮೇಲೆ ವಿರೋಧ ಮಾಡಿದ್ರು. ಆದರೆ ಈ ಆಕ್ಟ್ ಇಂದ ಇವತ್ತು APMCಗೆ ಅನ್ಯಾಯಗಳಾಗಲಿಲ್ಲ ಮತ್ತು APMCಗಳು ಇನ್ನಷ್ಟು ಸುದೃಢ ಆಗುತ್ತೆ. ಇವತ್ತು ಇಲ್ಲಿ ಸೋಲಾರ್ ಮತ್ತು ಗೋದಾಮು ತಗೊಂಡ್ರಲ್ಲ, ಈ ಎರಡೂ ನರೇಂದ್ರ ಮೋದಿಯ ಕಲ್ಪನೆ, ನರೇಂದ್ರ ಮೋದಿ ಸರ್ಕಾರದ ಕಲ್ಪನೆ. ನರೇಂದ್ರ ಮೋದಿ ಅವರ ವಿಚಾರ ಇರತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ದೇಶದಲ್ಲಿ ವಿದ್ಯುತ್ನ ಕೊರತೆಗಳಾಗಬಾರದು. ನನಗೆ ಬಹಳ ಹೆಮ್ಮೆ ಅನಿಸಿದೆ. 2014ರಲ್ಲಿ ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದಾಗ ವಿದ್ಯುತ್ತಿನ ಕೊರತೆಗಳಿತ್ತು ಈ ದೇಶದಲ್ಲಿ. ಇವತ್ತು ವಿದ್ಯುತ್ತಿನ ಕೊರತೆ ನೀಗಿಸಿ ಇನ್ನು 16 ಕಡೆಗಳಿಗೆ ಕೊಡುವಷ್ಟು ವಿದ್ಯುತ್ನ ಉತ್ಪಾದನೆ ಈ ದೇಶದಲ್ಲಿ ಆಗುತ್ತೆ. ಅದಕ್ಕೆ ಸೋಲಾರ್ನ ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆ. ನರೇಂದ್ರ ಮೋದಿ ಸರ್ಕಾರ ಯೋಚನೆ ಮಾಡಿದ್ದು ರೈತರ ಮುಖಾಂತರ ಸೋಲಾರ್ನ ನಿರ್ಮಾಣಗಳನ್ನು ಮಾಡಬೇಕು, ಸೋಲಾರ್ ಘಟಕಗಳನ್ನು ನಿರ್ಮಾಣ ಮಾಡಬೇಕು, ಅದಕ್ಕೆ ಸಬ್ಸಿಡಿಗಳನ್ನು ಕೊಡಬೇಕು, ಸೋಲಾರ್ನ ಬಳಕೆಯನ್ನು ಹೆಚ್ಚು ಮಾಡಬೇಕು, ವಿದ್ಯುತ್ನ ಉತ್ಪಾದನೆಗೆ ಅನ್ನತಕ್ಕಂಥ ಪರಿಕಲ್ಪನೆಗಳನ್ನ ನರೇಂದ್ರ ಮೋದಿ ಸರ್ಕಾರ ಕಂಡಿದೆ. ಹಾಗಾಗಿ ನರೇಂದ್ರ ಮೋದಿ ಸರ್ಕಾರದ ಇಚ್ಛೆ ಇರತಕ್ಕಂಥದ್ದು ಎಲ್ಲ ಇಂತಹ ಸಂಸ್ಥೆಗಳು ಸೋಲಾರ್ನ ಘಟಕಗಳನ್ನು ಮಾಡಬೇಕು, ರೈತರು ಸೋಲಾರ್ನ ಘಟಕಗಳನ್ನು ರೆಡಿ ಮಾಡಬೇಕು. ಅದರ ಮುಖಾಂತರವಾಗಿ ಈ ದೇಶದಲ್ಲಿರ್ತಕ್ಕಂಥ ವಿದ್ಯುತ್ನ ಕೊರತೆಯನ್ನು ನೀಗಿಸಬೇಕು. ಯಾಕೆ? ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಉಲ್ಲೇಖ ಮಾಡಿದಂಥ ಕೃಷಿ ಕಾಯ್ದೆಯನ್ನು ತಂದಾಗ, ಕೃಷಿ ಕಾಯ್ದೆಯನ್ನು ತಂದಾಗ ಈ ದೇಶದ ಎಲ್ಲ ಕೃಷಿಕರಿಗೆ ಎಲ್ಲ ರಾಜ್ಯದಲ್ಲಿರುವಂಥ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ಮುಖಾಂತರ ನ್ಯಾಯವನ್ನು ಕೊಡಬೇಕು. ಅವನ ಕೃಷಿ ಉತ್ಪನ್ನಗಳಿಗೆ ಧಾರಣೆಯಲ್ಲಿ ಸಮಸ್ಯೆಗಳಾಗಬಾರದು, ತೂಕದಲ್ಲಿ ವ್ಯತ್ಯಾಸ ಆಗಬಾರದು, ಮಾರುಕಟ್ಟೆ ದರ ಅವರಿಗೆ ಸಿಗಬೇಕು ಎನ್ನುವ ದೃಷ್ಟಿಯಿಂದ ಈ ಕೃಷಿ ಕಾಯ್ದೆಯನ್ನು ತರ್ತಾರೆ. ಅದರ ಜೊತೆಯಲ್ಲಿ ಕೃಷಿಕ ಬೆಳೆದ ವಸ್ತುವನ್ನು ವಿದೇಶಕ್ಕೂ ರಫ್ತು ಮಾಡುವಂತ ಒಂದು ಹಕ್ಕು ಅವನಿಗೆ ಇರಬೇಕು. ಪುತ್ತೂರಿನಲ್ಲಿ ಬೆಳೆದ ಅಡಿಕೆಯನ್ನು ಈ ದೇಶದ ಗುಜರಾತಿನ ರಾಜಕೋಟ್ಗೂ ಕಳಿಸಬೇಕು. ಅದಕ್ಕೆ ಕಿಸಾನ್ ರೈಲನ್ನು ಕಳಿಸಲಿಕ್ಕೆ ನಾನು ರೆಡಿ ಎನ್ನುವ ಸಂದೇಶವನ್ನು ಆ ಕೃಷಿ ಕಾಯ್ದೆ ಮಾಡುವಾಗ ಈ ದೇಶದ ಪ್ರಧಾನಿಯವರು ಒಂದಷ್ಟು ಅನುಕೂಲತೆಗಳನ್ನು ರೈತರಿಗೆ ಮಾಡ್ತಾರೆ. ಆ ಅನುಕೂಲತೆಗಳನ್ನು ಇವತ್ತು ಪುತ್ತೂರಿನ APMC ಮಾಡ್ತಾ ಇದೆ. ದೇಶದ ಪ್ರಧಾನಿಯವರ ಉದ್ದೇಶ ಏನಿದೆಯೋ ಆ ಉದ್ದೇಶವನ್ನು ಇಲ್ಲಿಯೇ APMC ಈಡೇರಿಸುವ ಮುಖಾಂತರ ರೈತಾಪಿ ವರ್ಗಕ್ಕೆ ಇವತ್ತು ನೆಮ್ಮದಿ ಮತ್ತು ಸಮೃದ್ಧಿಯ ಬದುಕನ್ನು ಪುತ್ತೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಾಡ್ತಾ ಇದೆ. ನಾನೊಬ್ಬ ಶಾಸಕನಾದ ಮೇಲೆ ಬಹುಶಃ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಬಗ್ಗೆ ಇವತ್ತು APMC ಕಾಯ್ದೆ ತಿದ್ದುಪಡಿ ಆಗ್ತದೆ. APMC ಕಾಯ್ದೆ ತಿದ್ದುಪಡಿಯಾಗಿ ವರ್ತಕ ಮತ್ತು ರೈತ ಸ್ನೇಹಿ APMC ಆಗಬೇಕು ಅಂತೇಳಿ 1.5% ಇದ್ದ ಸೆಸ್ ಅನ್ನು 60%ಗೆ ತರ್ತಾರೆ, 60 ಪೈಸೆಗೆ ತರುವಂತ ಸಂಗತಿಯನ್ನು ಮಾಡ್ತಾರೆ. ಒಂದು 60 ಪೈಸೆಗೆ ತಂದಾಗ ಎಲ್ಲ ವರ್ತಕರು ಖುಷಿಯಾಗಿದ್ದರು. ನಮ್ಮ ಯಾವುದೇ ಅಡೆತಡೆ ಇಲ್ಲದೆ ಆ ಒಂದು APMC ಯಾಗಗಳಲ್ಲಿ ನಾವು ವ್ಯವಹಾರವನ್ನು ಮಾಡಬಹುದು ಅಂತೇಳಿ ಅದರ ಒಟ್ಟಿಗೆ APMC ಕಾಯ್ದೆಗೆ ತಿದ್ದುಪಡಿ ತಂದು ಎಲ್ಲೇ ಆ ಒಂದು ತಾಲೂಕಲ್ಲಿ ಯಾರ ಪರಿಮಿತಿಯನ್ನು ಬಿಟ್ಟು ವ್ಯವಹಾರ ಮಾಡದಿದ್ದರೂ APMC ಸೆಸ್ ವಿಧಿಸುವಾಗಿಲ್ಲ ಅನ್ನುವಂಥ ಒಂದು ಕಾನೂನನ್ನು ತಂದು